ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಾಧಾರಣ ಕಾಲದ 19ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಆಗಸ್ಟ್ 13. ನಾವೆಲ್ಲರೂ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನ ನಾವು ಆಲಿಸುವ ಈ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ. ಮಾತ್ರವಲ್ಲ, ಇದನ್ನು ಅರ್ಥೈಸುವಂತೆ ನಮಗೆ ಪವಿತ್ರಾತ್ಮರ ಶಕ್ತಿಯನ್ನು ನಮ್ಮ ಮೇಲೆ ಕರುಣಿಸಿರಿ ಮತ್ತು ಈ ಸುವಾರ್ತೆ ನಮಗೆ ಸೌಖ್ಯವನ್ನು ತರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೆನ್. ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ಎಲಿಯನು ಪ್ರಯಾಣ ಮಾಡಿ ದೇವಗಿರಿಯಾದ ಹೊರೇಬನ್ನು ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ಆಗ, ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಸರ್ವೇಶ್ವರನ ಮುಂದೆ ನಿಲ್ಲು ಎಂದು ವಾಣಿಯಾಯಿತು. ಆಹಾ, ಸರ್ವೇಶ್ವರ ಅಲ್ಲೇ ಹಾದು ಹೋದರು. ಅವರ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತಹ ದೊಡ್ಡ ಬಿರುಗಾಳಿ ಬೀಸಿತು. ಸರ್ವೇಶ್ವರ ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲೂ ಅವರಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು, ಅದರಲ್ಲಿಯೂ ಸರ್ವೇಶ್ವರ ಇರಲಿಲ್ಲ. ಕಡೆಗೊಂದು ಮೇಲುಧ್ವನಿ. ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮುಖವನ್ನು ಮುಚ್ಚಿಕೊಂಡು ಗವಿಯ ದ್ವಾರದಲ್ಲಿ ನಿಂತನು. ಕೀರ್ತನೆ 85. ತೋರಿಸೆಮಗೆ ಪ್ರಭು ಕರುಣೆಯನು. ನಾನು ಕೇಳುತ್ತಿರುವ ಪ್ರಭು ಹೇಳುವುದನು, ತನ್ನ ಜನರಿಗಾತ ನುಡಿಯುವುದು ಶಾಂತಿಯನು. ಭಯಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಇದರಿಂದಾತನ ಮಹಿಮೆ ನಾಡಿಲ್ಲಿರುವುದು ನಿರುತ. ತೋರಿಸೆಮಗೆ ಪ್ರಭು ಕರುಣೆಯನು. ಪ್ರೀತಿಯು ಸತ್ಯವು ಒಂದಾನೊಂದು ಕೂಡಿರುವುವು, ನೀತಿಯು ಶಾಂತಿಯು ಒಂದಾನೊಂದು ಚುಂಬಿಸುವುವು. ಸತ್ಯತೆಯು ಹುಟ್ಟುವುದು ಭೂಮಿಯಿಂದ, ನೀತಿಯು ದೃಷ್ಟಿಸುವುದು ಗಗನದಿಂದ. ತೋರಿಸೆಮಗೆ ಪ್ರಭು ಕರುಣೆಯನು. ಪ್ರಭು ಕೊಟ್ಟೇ ತೀರುವೆನು ಒಳಿತನು, ನಮ್ಮ ನಾಡು ನೀಡುವುದು ಬೆಳೆಯನು. ನಡೆಯುವುದು ಪ್ರಭುವಿನ ಮುಂದೆ ನೀತಿ, ಮಾಡುವುದು ಆತನ ಹೆಜ್ಜೆಗೆ ಹಾದಿ. ತೋರಿಸೆಮಗೆ ಪ್ರಭು ಕರುಣೆಯನು. ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 9, ವಾಕ್ಯಗಳು 1-5. ಸಹೋದರರೇ, ನನ್ನ ಜನರಾದ ಯಹೂದ್ಯರ ವಿಷಯವಾಗಿ ನನಗೆ ಅತೀವ ದುಃಖವೂ ನಿರಂತರ ಮನೋವೇದನೆಯೂ ಉಂಟಾಗುತ್ತಿದೆ. ಇದು ಸುಳ್ಳಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಸತ್ಯವಾಗಿಯೇ ಹೇಳುತ್ತಿದ್ದೇನೆ. ಪವಿತ್ರಾತ್ಮಾಧೀನವಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ. ಸ್ವದೇಶೀಯರು, ರಕ್ತ ಸಂಬಂಧಿಕರೂ ಆದ ನನ್ನ ಸಹೋದರರ ಪರವಾಗಿ ನಾನು ಕ್ರಿಸ್ತೇಸುವಿನಿಂದ ಬಹಿಷ್ಕೃತನಾಗಿ ಶಾಪಗ್ರಸ್ತನಾಗಲು ಸಹ ಸಿದ್ಧನಿದ್ದೇನೆ. ಅವರೇ ಇಸ್ರಾಯೇಲರು. ದೇವರೇ ಇವರನ್ನು ಮಕ್ಕಳನ್ನಾಗಿ ಆರಿಸಿಕೊಂಡರು. ಇವರಿಗೆ ತಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಇವರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಇವರಿಗೆ ಧರ್ಮಶಾಸ್ತ್ರವನ್ನು, ಸಭಾರಾಧನೆಯನ್ನು, ವಾಗ್ದಾನಗಳನ್ನು ದಯಪಾಲಿಸಿದರು. ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬ ಎಂಬ ಪಿತಾಮಹರೂ ಸಹ ಇವರಿಗೆ ಸೇರಿದವರೇ. ಶಾರೀರಿಕವಾಗಿ ಕ್ರಿಸ್ತ ಯೇಸು ಇವರ ವಂಶದಲ್ಲಿ ಹುಟ್ಟಿದವರೇ. ಸಕಲಕ್ಕೂ ಒಡೆಯರಾದ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರ ಸಲ್ಲಲಿ, ಆಮೇನ್. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ, ಅಲ್ಲೆಲುಯ್ಯ. ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 14, ವಾಕ್ಯಗಳು 22-33. ಆ ಕಾಲದಲ್ಲಿ ಯೇಸು ತಾವು ಜನರ ಗುಂಪನ್ನು ಕಳುಹಿಸಿ ಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳುಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತ್ತು. ಎದುರುಗಾಳಿ ಬೀಸಿ ಅದು ಅಲೆಗಳ
ಬಡಿತಕ್ಕೆ ಸಿಕ್ಕಿಕೊಂಡಿತ್ತು. ಆಗ ರಾತ್ರಿಯ ಕಡೇ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನೂ ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದನು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಅನಂತರ ಅವರಿಬ್ಬರೂ ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಈ ವಾಚನಗಳನ್ನು ನಾವು ಧ್ಯಾನಿಸೋಣ ಹಾಗೂ ದೇವರ ಪ್ರಸನ್ನತೆಯನ್ನು ಈ ವಾಚನಗಳ ಮೂಲಕ ನಾವು ಪಡೆಯೋಣ. ಇಂದಿನ ಮೊದಲನೆಯ ವಾಚನ ಅರಸರುಗಳ ಗ್ರಂಥದಿಂದ. ಎಲಿಯ ಪ್ರವಾದಿ ಒಬ್ಬ ಬಲಶಾಲಿಯಾದ ಪ್ರವಾದಿಯಾಗಿದ್ದ. ಆತ ಪ್ರವಾದನೆ ಮಾಡಿದ ಸಮಯದಲ್ಲಿ ಇಸ್ರಾಯೇಲ್ ಜನತೆ ದೇವರನ್ನು ಮರೆತು ಬಿಟ್ಟಿದ್ದರು. ಅನೇಕರು ದೇವರಿಗೆ ವಿರೋಧವಾಗಿ ಹೋಗಿದ್ದರು. ಆ ಸಂದರ್ಭದಲ್ಲಿ ಆಹಾಬ್ ಎಂಬ ಅರಸನು ಇದ್ದನು. ಅವರ ಧರ್ಮಪತ್ನಿ ಜೆಜೆಬೇಲಳು. ಬಾಆಲ್ ಎಂಬ ಆತನ ಅಂದರೆ ದೇವರ ಸುಳ್ಳು ಪ್ರವಾದಿಗಳು ಸುಮಾರು ಜನ ಇದ್ದರು. ಆಹಾಬನು ಮತ್ತು ಇತರರು ಕೂಡ ಆಚೆ ವಾಲುತ್ತಿರುವಾಗ ಎಲಿಯನಿಗೆ ದೇವರ ಶಕ್ತಿಯಿಂದ ಎಲಿಯನು ನಿಜ ದೇವರ ಸರ್ವೇಶ್ವರನ ಮಹಿಮೆಯನ್ನು ಪ್ರಕಟಪಡಿಸುತ್ತಾನೆ. ಅದರಲ್ಲೂ ಆತ ಒಂದು ಪಂಥಾಹ್ವಾನವನ್ನು ನೀಡಿ ಈ ಬಾಲ್ ಪ್ರವಾದಿಗಳಿಗೆ ಒಂದು ಬೆಟ್ಟದ ಮೇಲೆ ಬಲಿ ಅರ್ಪಿಸಲು ಕರೆಯುತ್ತಾನೆ. ಮೊದಲರ್ಧದಲ್ಲಿ ಅವರು ಪ್ರಾರ್ಥನೆ ಮಾಡಿ ಆ ಬಲಿ ಬೆಂಕಿಯಲ್ಲಿ ಸುಟ್ಟು ಹೋದರೆ ಅವರು ನಿಜವಾದ ದೇವರೆಂದು ನಾನು ನಂಬುತ್ತೇನೆ. ತದನಂತರ ನಾನು ಪ್ರಾರ್ಥಿಸುವಾಗ ಒಂದು ವೇಳೆ ಬಲಿ ಬೆಂಕಿಯಲ್ಲಿ ಸುಟ್ಟು ದೇವರು ದಹನವಾಗಿ ಸ್ವೀಕರಿಸಿದರೆ ನೀವೆಲ್ಲರೂ ನಾನು ಹೇಳಿದಾಗೆ ಕೇಳಬೇಕು. ಅರ್ಧ ದಿನ ಬಾಲ್ ಪ್ರವಾದಿಗಳು ಪ್ರಾರ್ಥಿಸ್ತಾರೆ, ಆದರೆ ಏನು ನಡೆಯುವುದಿಲ್ಲ, ಅಲ್ಲಿ ಯಾರು ಪ್ರಸನ್ನರಾಗುವುದಿಲ್ಲ. ತದನಂತರ ಏಲಿಯನು ಒಬ್ಬನೇ ಪ್ರಾರ್ಥಿಸುವಾಗ ಆ ಬಲಿಪೀಠದ ಸುತ್ತ ನೀರನ್ನು ಚುಮುಕಿಸಿ ಅದರ ಮೇಲೆ ದಹನ ಬಲಿಯನ್ನು ಇಟ್ಟು ಪ್ರಾರ್ಥಿಸುವಾಗ ಸ್ವರ್ಗದಿಂದ ಬೆಂಕಿ ಬಂದು ಸುಟ್ಟು ಆ ಬಲಿಯನ್ನು ಸ್ವೀಕರಿಸುತ್ತಾರೆ ಮತ್ತು ಏಲಿಯನ ದೇವರು ಸರ್ವೇಶ್ವರ ನಿಜವಾದ ದೇವರೆಂಬುದಾಗಿ ಆತ ತೋರ್ಪಡಿಸುತ್ತಾನೆ. ಆ ಸಂದರ್ಭದಲ್ಲಿ ಆತ ಬಾಲ್ ಪ್ರವಾದಿಯ ಎಲ್ಲ ಪ್ರವಾದಿಗಳನ್ನು ಸಂಹರಿಸುತ್ತಾನೆ. ಈ ಸುದ್ದಿ ಜೆಜೆಬೆಲಳಿಗೆ ತಲುಪಿದಾಗ, ರಾಣಿ ಜೆಜೆಬೆಲಳಿಗೆ ತಲುಪಿದಾಗ ಆಕೆ ನಾಳೆ ಈ ಹೊತ್ತಿಗೆ ಎಲಿಯನು ಸಾಯಬೇಕು ಅಂತೇಳಿ ಶಪಥ ಮಾಡ್ತಾಳೆ. ಅಲ್ಲಿಂದ ಹೆದರಿ ಎಲಿಯನು ಓಡಿ ಹೋಗಿ ಒಂದು ಗುಹೆಯಲ್ಲಿ ಆಶ್ರಯ ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ದೇವರು ಎಲಿಯನಿಗೆ ಕೇಳಿದ ಮಾತು, ನೀನು ಇಲ್ಲಿ ಏನು ಮಾಡುತ್ತಿರುವೆ? ನೋಡಿ, ಎಲಿಯನು ಕೂಡ ಎಲ್ಲ ಶಕ್ತಿಯನ್ನು ಹೊಂದಿದ್ದರೂ ಬಲಹೀನನಾಗಿದ್ದನು. ಅವನಿಗೆ ಹೆದರಿಕೆ ಬಂತು. ಆ ಸಂದರ್ಭದಲ್ಲಿ ದೇವರು ಬಲವಾಗಿ ಅವನ ಜೊತೆಗೆ ನಿಲ್ಲುತ್ತಾರೆ ಮತ್ತು ಅಲ್ಲಿ ಒಂದು ಭೂಕಂಪ, ಅಲ್ಲಿ ಒಂದು ಬಿರುಗಾಳಿ, ಅಲ್ಲಿ ಅನೇಕ ಶಬ್ದಗಳು ಇರಬಹುದು. ಇದರಲ್ಲಿ ಯಾವುದರಲ್ಲೂ ದೇವರ ಪ್ರಸನ್ನತೆ ಇರುವುದಿಲ್ಲ. ಒಂದು ಮೆಲುದನಿಯಲ್ಲಿ ನಾವು ಹೇಳ್ತೀವಿ, ಆ ಮೆಲುದನಿಯಲ್ಲಿ ಅಂದರೆ ಆ ಒಂದು ಪ್ರಶಾಂತತೆಯಲ್ಲಿ ದೇವರ ಸ್ಪರ್ಶವನ್ನು ದೇವರು ಕೊಡುತ್ತಾರೆ. ಮತ್ತೆ ಆತ ಬಲ ಹೊಂದಿ ಸುವಾರ್ತೆಗೆ ಆತ ಹೋಗುತ್ತಾನೆ. ನೋಡಿ, ಭಯ ಬಂದಾಗ ನಾವು ಹೇಗೆ ಈ ಪ್ರೇಷಿತರು ಚೀರಿದರು ಭೂತ ಭೂತ ಅಂತೇಳಿ, ಆದರೆ ದೇವರ ಶಕ್ತಿ, ಪ್ರಭು ಯೇಸುವಿನ ಶಕ್ತಿ, ಪವಿತ್ರ ಆತ್ಮರ ಶಕ್ತಿ ನಮ್ಮಲ್ಲಿ ಇಳಿದು ಬಂದಾಗ ನಾವು ಬಲಶಾಲಿಗಳಾಗುತ್ತೀವಿ ಎಂಬುದಾಗಿ ಪ್ರೇಷಿತರ ಕಾರ್ಯಕಲಾಪಗಳು 1:8 ನಾವು ಓದುತ್ತೇವೆ.
ಹಾಗೇನೆ 2 ತಿಮೋತಿ 1:7 ನಾವು ಓದುತ್ತೇವೆ, ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ, ದೇವರ ಶಕ್ತಿಯಿಂದ ತುಂಬುವಂತೆ ಮಾಡುತ್ತೆ. ಎಲಿಯ ಮತ್ತೊಮ್ಮೆ ಶಕ್ತಿಯುತನಾಗಿ ಸುವಾರ್ತೆಗೆ ಇಳಿಯುತ್ತಾನೆ. ಹಾಗೆಯೇ ಕೀರ್ತನೆಯಲ್ಲಿ ತೋರಿಸೆಮಗೆ ಪ್ರಭು ನಿನ್ನ ಕರುಣೆಯನ್ನು, ಅಂದರೆ ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಅವರ ಕರುಣೆ ನಮಗೆ ಲಭಿಸುತ್ತದೆ. 2ನೇ ವಾಚನದಲ್ಲಿ ಸಂತ ಪೌಲರು ರೋಮನ್ನರಿಗೆ ಹೇಳುತ್ತಾರೆ, ಈ ಒಂದು ಸುವಾರ್ತೆಯ ಸೌಭಾಗ್ಯ ಅಥವಾ ರಕ್ಷಣೆಯ ಸೌಭಾಗ್ಯ ಇಸ್ರಾಯೇಲರಿಗೆ ಸಿಕ್ಕಿತ್ತು. ಅವರು ದೇವರಿಂದ ದೂರ ಹೋದ್ದರಿಂದ ಭಾಗ್ಯ ನಮಗೂ ಸಿಕ್ಕಿತು. ಆದರೆ ಆ ಇಸ್ರಾಯೇಲರಿಗೋಸ್ಕರ ನಾನು ಏನು ಮಾಡಲು ಸಿದ್ಧನಿದ್ದೀನಿ ಮತ್ತು ನಾನು ಅವರಿಗಾಗಿ ಏನನ್ನು ದೇವರು ನನಗೆ ಮಾಡುತ್ತಾರೋ ಅದಕ್ಕಾಗಿ, ಅಂದರೆ ಆತನ ಒಂದು ತವಕ ಇಸ್ರಾಯೇಲ್ ಜನಾಂಗದವರಿಗಾಗಿ, ಅದಕ್ಕಾಗಿ ಆತ ಹೇಳ್ತಾನೆ ನಾನು ಶಾಪಗ್ರಸ್ತನಾಗಲು ಸಿದ್ಧನಿದ್ದೀನಿ. ಅಂದ್ರೆ ಅರ್ಥ ಏನು? ಇಸ್ರಾಯೇಲ್ ಜನಾಂಗದವರನ್ನು ನಾವು ಕಡೆಗಣಿಸಬಾರದು. ಅವರು ಆರಿಸಲ್ಪಟ್ಟ ಜನ, ಅವರನ್ನು ದೇವರು ಪ್ರೀತಿಸುತ್ತಾರೆ. ಹಾಗೆಯೇ ಇಂದಿನ ಶುಭ ವಾರ್ತೆಯಲ್ಲಿ ನಾವು ಆಲಿಸಿದೆವು, ಯೇಸು ಸ್ವಾಮಿ ಜನರನ್ನು ಪ್ರೇಷಿತರನ್ನು ಕಳುಹಿಸಿಬಿಟ್ಟು ಇನ್ನೊಂದು ದಡಕ್ಕೆ ಹೋಗಿ ಅಂತ ಹೇಳ್ತಾರೆ. ತದನಂತರ ಅವರು ಏಕಾಂತವಾಗಿ ಪ್ರಾರ್ಥನೆ ಮಾಡಲು ಬೆಟ್ಟಕ್ಕೆ ಹೋಗ್ತಾರೆ. ನೋಡಿ, ಯೇಸು ಮತ್ತು ತಂದೆಯೊಡನೆ ಇರುವ ಸಂಬಂಧ ಪ್ರಾರ್ಥನೆ. ತದನಂತರ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವರು ರಾತ್ರಿ ಆ ದೋಣಿಯನ್ನು ತೆಗೆದು ಇನ್ನೊಂದು ದಡಕ್ಕೆ ಹೋಗುತ್ತಿರುವಾಗ ಕಡೆಯ ಜಾವದ ಸಮಯದಲ್ಲಿ ಯೇಸು ನೀರಿನ ಮೇಲೆ ನಡ್ಕೊಂಡು ಬರ್ತಾರೆ. ಆವಾಗ ಶಿಷ್ಯರು ಭಯಭ್ರಾಂತರಾಗಿ ಭೂತ ಭೂತ ಎಂದು ಚೀರುತ್ತಾರೆ. ಆತ್ಮೀಯರೇ, ಅನೇಕ ಬಾರಿ ನಮಗೂ ಕೂಡ ಭಯ ಬಂದಾಗ ನಾವು ಚೀರುತ್ತೇವೆ. ಫಿಯರ್ ಬ್ರಿಂಗ್ಸ್ ಡೆಮಾನಿಕ್ ಅಂತಾರೆ. ಅಂದರೆ ಭಯ ಬಂದಾಗ ಅನೇಕ ರೋಗಗಳು, ಬಾಧೆಗಳು, ನೋವುಗಳು, ನಿರಾಶೆಗಳು, ಚಿಂತೆಗಳು, ಬೇನೆಗಳು, ಬವಣೆಗಳು ಇದೆಲ್ಲವೂ ನಮ್ಮನ್ನು ಆಕ್ರಮಣ ಮಾಡ್ತವೆ, ಅಂಧಕಾರ ಶಕ್ತಿಗಳು. ನಮ್ಮಲ್ಲಿ 3 ಒಂದು ಏನ್ ಹೇಳ್ತಾರೆ ಹಂತಗಳಿವೆ. ಕಾನ್ಶಿಯಸ್ ಮೈಂಡ್, ಅನ್ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಮೈಂಡ್ ಅಂದ್ರೆ ಅರಿವಿನ ಅವಸ್ಥೆ, ನಾನು ಸುವಾರ್ತೆ ಸಾರ್ತಿ ನಿಮ್ಗೆ ಅರಿವಾಗ್ತಾ ಇದೆ. ಅನ್ಕಾನ್ಶಿಯಸ್ ಅಂದ್ರೆ ನಮ್ಗೆ ಗೊತ್ತಿರಲಿಲ್ಲ, ತಾಯಿ ಗರ್ಭದಲ್ಲಿ 9 ತಿಂಗಳು 7 ದಿನ ಇದ್ವಿ. ಹಾಗೆಯೇ ಸಬ್ ಕಾನ್ಶಿಯಸ್ ಅಂದ್ರೆ ನಾವು ಮಲಗಿರ್ತೀವಿ, ಆದ್ರೆ ನಮಗೆ ಈ ನಿದ್ದೆಯಲ್ಲಿ ಅನೇಕ ತರದ ಕನಸುಗಳು ಅಥವಾ ನಮ್ಮನ್ನು ಪೀಡಿಸುವಂತಹ ಕನಸುಗಳು ಬೀಳ್ತವೆ. ಇದು ಸಬ್ ಕಾನ್ಶಿಯಸ್ ಆಕ್ಟಿವ್ ಆಗಿರುತ್ತೆ. ಅದಕ್ಕಾಗಿ ನಮ್ಮ ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಹಾಗೂ ಕಾನ್ಶಿಯಸ್ ಅಂದ್ರೆ ಅರಿವಿನ, ಅರ್ಧ ಅರಿವಿನ, ಅರಿವಿಲ್ಲದ ಅವಸ್ಥೆಯನ್ನು ಈ ಸೌಖ್ಯಪಡಿಸುವುದು ಯೇಸು ಶಕ್ತರು. ಅದಕ್ಕಾಗಿ ನಾವು ಧ್ಯಾನಕೂಟದಲ್ಲಿ ಫಿಸಿಕಲ್ ಹೀಲಿಂಗ್ ಅಂದ್ರೆ ದೈಹಿಕ ಸೌಖ್ಯ, ಮಾನಸಿಕ ಅಂದ್ರೆ ಸೈಕಾಲಜಿಕಲ್, ಹಾಗೇನೆ ಈ ನಮ್ಮ ಇನ್ನರ್ ಹೀಲಿಂಗ್ ಆಂತರಿಕ ಸೌಖ್ಯ, ಇದನ್ನು ನಾವು ಕೈಗೊಳ್ಳುತ್ತೇವೆ ಆರಾಧನೆಯ ಮುಂದೆ. ದೇವರು ಇದನ್ನು ಮಾಡುತ್ತಾರೆ. ದೇವರು ನಮ್ಮನ್ನು, ಏಕೆಂದ್ರೆ ತಾಯಿ ಮರೆತರು ನಾನು ಮರೆಯೋಲ್ಲ ಅಂತ ಹೇಳಿದ ದೇವರು ನಮ್ಮ ಜೀವನದೊಳಗಡೆ ಪ್ರವೇಶಿಸಿ ನಮ್ಮನ್ನು ಶುದ್ಧೀಕರಿಸಲು ಶಕ್ತರಾಗಿದ್ದಾರೆ. ಅದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಯಾವಾಗ ಪೇತ್ರ ಯೇಸುವನ್ನು ನೋಡಿದ, ಆತ ಮುಳುಗಲಾರಂಭಿಸಲಿಲ್ಲ. ಯಾವಾಗ ಯೇಸುವನ್ನು ನೋಡುವುದನ್ನು ಬಿಟ್ಟ, ಆತ ಮುಳುಗಲಾರಂಭಿಸಿದ. ಅಂದರೆ ನಮ್ಮ ದೃಷ್ಟಿ ಯೇಸುವಿನತ್ತ ಇರಬೇಕು. ನಮ್ಮ ದೃಷ್ಟಿ ಸಂಸ್ಕಾರಗಳತ್ತ, ದೇವರ ವಾಕ್ಯದತ್ತ, ದೇವರ ಆಜ್ಞೆಗಳತ್ತ ಇರಬೇಕು. ಅಂದ್ರೆ ಪ್ರಭು ರಕ್ಷಕ ಯೇಸುವಿನತ್ತ ಇರಬೇಕು. ಇವೆಲ್ಲವೂ ನಮಗೆ ಸಹಕರಿಸುತ್ತವೆ. ನಾವು ಮುಳುಗಲು ಇವತ್ತು ಯಾಕೆ? ಪಾಪ, ಶಾಪ, ರೋಗ, ನೋವು, ದುಃಖ, ನಿರಾಶೆ, ಏಕಾಂಗಿತನ, ಬರಿದಾದ ಜೀವನ, ಕೊರಗು, ಸಾಲ, ಸೋಲು ಇವುಗಳಲ್ಲಿ ಮುಳುಗಿದ್ದೀವಿ ಅಂದ್ರೆ ದೇವರು ಕಾರಣ ಅಲ್ಲ. ಏಕೆಂದ್ರೆ ನಾವು ದೇವರ ಮೇಲಿನ ದೃಷ್ಟಿಯನ್ನು ಬಿಟ್ಟು ಬೇರೆಲ್ಲೋ ನಾವು ದೃಷ್ಟಿಯನ್ನು ಹಾಕ್ತಾ ಇದ್ದೀವಿ. ಆದ್ರಿಂದ ಇವತ್ತು ನಾವು ಕೂಡ ಯೇಸುವಿನೊಡನೆ ಜೀವಿಸೋಣ. ಆ ಶಿಷ್ಯರಿಗೆ ಯೇಸು ಸ್ವಾಮಿ ನುಡಿದ ಮಾತು, ಅಲ್ಪ ವಿಶ್ವಾಸಿಯೇ ಏಕೆ ಸಂದೇಹ ಪಟ್ಟೆ ಎಂದರು. ಅನಂತರ ಅವರಿಬ್ಬರೂ ದೋಣಿಯನ್ನು ಹತ್ತಿದರು. ಅಂದ್ರೆ ಪೇತ್ರ ಮತ್ತು ಯೇಸು ದೋಣಿಯನ್ನು ಹತ್ತಿದರು. ಅಂದ್ರೆ ಯೇಸು ಈ ಸೃಷ್ಟಿಕರ್ತನ ಮಗ, ಆತನಿಗೆ ಗೊತ್ತು ಸೃಷ್ಟಿಯೂ ಕೂಡ ಆತನಿಗೆ ವಿಧೇಯವಾಗುತ್ತೆ. ಆದ್ದರಿಂದ ನಾವು ಏನು ಪ್ರಾರ್ಥಿಸಿದರೂ ಅದನ್ನು ಅವರು ಕೊಡಲು ಶಕ್ತರು. ತದನಂತರ ಶಿಷ್ಯರೆಲ್ಲರೂ ನೀವು ನಿಜವಾಗಿಯೂ ದೇವರ ಪುತ್ರ, ಯೇಸು ದೇವರ ಮಗ, ದೇವರ ಪುತ್ರ ಎಂಬುದಾಗಿ ವಿವಿಧ ರೂಪದಲ್ಲಿ ಪ್ರಕಟಪಡಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕೂಡ ಇವತ್ತು ಯೇಸುವಿನ ಬಳಿ ಬಂದಿದ್ದೀವಿ. ಈ ಸುವಾರ್ತೆ ನಮ್ಮನ್ನು ಶುದ್ಧೀಕರಿಸಲಿ. ನಮ್ಮ ಜೀವನದಲ್ಲಿರುವ ಎಲ್ಲ ಕೇಡುಗಳು, ರೋಗಗಳು, ನೋವುಗಳು, ಬಾಧೆಗಳು, ಎಲ್ಲ ತರದ ವೇದನೆಗಳಿಂದ, ಭಯಗಳಿಂದ ನಮಗೆ ಬಿಡುಗಡೆ ಕೊಡಲಿ. ತಾಯಿ ಗರ್ಭದಲ್ಲಿ 9 ತಿಂಗಳು 7 ದಿನ ಇದ್ದದ್ದು ಖರೆ, ಅಲ್ಲಿಂದ ಇವತ್ತಿನ ತನಕ ನಮ್ಮ ಜೀವನ ಆಶೀರ್ವಾದವಾಗಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದು ನಾವು ಆಲಿಸಿದ ಸುವಾರ್ತೆ ನಮಗೆ ಆಶೀರ್ವಾದವನ್ನು ತರಲಿ, ಅನುಗ್ರಹವನ್ನು ತರಲಿ ಮತ್ತು ನಮ್ಮಿಂದ ಎಲ್ಲ ಕೇಡುಗಳನ್ನು ದೂರ ಮಾಡಲಿ.
ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು ಪ್ರಭುವೆ. ತಾಯಿ ಗರ್ಭದಿಂದಲೂ ಇವತ್ತಿನ ತನಕ ಎಲ್ಲ ಕೇಡುಗಳು, ಭಯಗಳು, ಭೀತಿಗಳು ಯೇಸು ನಾಮದಲ್ಲೇ ಬಿಟ್ಟು ಸುಟ್ಟು ಬೂದಿಯಾಗಲಿ. 38 ವರ್ಷ ಕುರಿಬಾಗಿನ ಬಳಿ ಮುಟ್ಟಿದ ಯೇಸು, ಸತ್ತ ಲಾಸರನಿಗೆ ಜೀವ ಕೊಟ್ಟ ಯೇಸು, ಕುರುಡರಿಗೆ ದೃಷ್ಟಿದಾನ ಮಾಡಿದ ಯೇಸು, ಕಿವುಡರಿಗೆ ಆಲಿಸುವ ಶಕ್ತಿ ಕೊಟ್ಟ ಯೇಸು, ಅದೇ ಯೇಸು ನಾಮದಲ್ಲಿ ಅದ್ಭುತಗಳು ಜರಗಲಿ. ಯೇಸುವೆ, ನಿಮ್ಮ ಕರುಣೆ, ಕೃಪೆ, ದಯೆ ನಮ್ಮೆಲ್ಲರ ಮೇಲೆ ಇಳಿದು ಬರಲೆಂದು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮಿತ್ರರೇ. ಆಮೇನ್. ಸಾಧ್ಯವಾದಷ್ಟು ಜನರಿಗೆ ಈ ಸಂದೇಶವನ್ನು ನೀವು ಮುಂದೆ ಮಾಡಿ, ಅವರೂ ಕೂಡ ಪ್ರಭುವಿನ ಆಶೀರ್ವಾದವನ್ನು ಪಡೆಯಲಿ. ಆಮೇನ್.